ದಕ್ಷಿಣ ಕನ್ನಡ ಡಿವೈಎಫ್ಐ ಜಿಲ್ಲಾ ಸಮಿತಿಯ ಕರೆಯ ಮೇರೆಗೆ ಕೋವಿಡ್ ಸಂಕಷ್ಟದಲ್ಲಿರುವ ಜನರಿಗೆ ನಿರಂತರವಾಗಿ ಡಿವೈಎಫ್ಐ ಸಂಘಟನೆಯ ಯುವಕರು ತಮ್ಮ ಕೈಲಾದ ಸಹಾಯವನ್ನ ಮಾಡುತ್ತಿದ್ದಾರೆ. ಇದರ ಭಾಗವಾಗಿ ಡಿವೈಎಫ್ಐ ಉರ್ವ ಸ್ಟೋರ್ ಘಟಕದ ವಿನಂತಿಯ ಮೇರೆಗೆ ತುಳು ಚಿತ್ರರಂಗದ ನಟ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಮತ್ತು ಗಿರ್ಗಿಟ್ ಚಿತ್ರತಂಡದವರಿಂದ ಆಹಾರ ಧಾನ್ಯ ಕಿಟ್ಗಳನ್ನು ಉರ್ವ ಸ್ಟೋರ್ ಸುಂಕದಕಟ್ಟೆ ಪರಿಸರದಲ್ಲಿ ವಿತರಿಸಲಾಯಿತು. ಇನ್ನು ಕಳೆದ ವರ್ಷ ಲಾಕ್ಡೌನ್ ಸಂದರ್ಭದಲ್ಲಿಯೂ ಅನೇಕ ನಿರಾಶ್ರಿತರಿಗೆ ಆಹಾರ ಸರಬರಾಜು ಮಾಡುವ ಮೂಲಕ ರೂಪೇಶ್ ಶೆಟ್ಟಿ ನೆರವಾಗಿದ್ದರು. ಈ ಬಾರಿ ಸಂಕಷ್ಟದಲ್ಲಿರುವ ಕುಟುಂಬದ ಸದಸ್ಯರು ತಮ್ಮ ತಂಡಕ್ಕೆ ಕರೆ ಮಾಡಿದರೆ ಅವರಿಗೆ ಅಗತ್ಯವಿರುವ ಆಹಾರ ಸಾಮಗ್ರಿಗಳ ರೇಷನ್ ಕಿಟ್ ಹಾಗೂ ತರಕಾರಿ ಕಿಟ್ಗಳನ್ನು ಅವರ ಮನೆ ಬಾಗಿಲಿಗೆ ಉಚಿತವಾಗಿ ತಲುಪಿಸುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮಂಗಳೂರಿನ ಕಾವೂರು, ಕೋಡಿಕಲ್, ಬೋಳೂರು, ಉರ್ವ, ಬಜಾಲ್, ಜಲ್ಲಿಗುಡೆ, ಫೈಸಲ್ ನಗರ, ಸುರತ್ಕಲ್, ಕೊಡಿಯಾಲ್ಬೈಲ್, ಕುದ್ರೋಳಿ, ಮಂಗಳಾದೇವಿ ಉರ್ವ ಸ್ಟೋರ್ ಸೇರಿದಂತೆ ನಗರದಾದ್ಯಂತ ಸುಮಾರು 1000ಕ್ಕೂ ಅಧಿಕ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಈ ವೇಳೆ ಡಿವೈಎಫ್ಐ ಸ್ಥಳೀಯ ನಾಯಕರಾದ ಪ್ರಶಾಂತ್ ಎಂಬಿ, ಮನೋಜ್ ಕುಲಾಲ್, ರಾಜೇಶ್ ಕುಲಾಲ್, ನಾಗೇಂದ್ರ, ಇಕ್ಬಾಲ್, ಸುಧಾಕರ್, ಸುಕೇಶ್, ಚಿತ್ರತಂಡದವರಾದ ಮಂಜುನಾಥ್ ಅಥಾವರ, ದೀಕ್ಷಿತ್ ಆಳ್ವಾ, ಲವಿತ್ ಕೊಠಾರಿ, ವಜ್ರೇಶ್, ಸನಿಲ್, ಅನೀಶ್, ರಾಜ್ಮಣಿ ಮೊದಲಾದವರು ಕೈ ಜೋಡಿಸಿದ್ದಾರೆ. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು. ಈ ಸಲ ಆಯ್ನಾತ್ ಎಂಕ್ಲ ಮಲ್ಪುನತ್ತೆ ಅಂತ ಸಲ ದೇವರ ನಮ್ಮಡ ಮಲ್ಪವನು ದೇವರಿಗೆ ಮಲ್ಪೆರ ಉಂಡು ಅಂಡ್ ಆನೆಗೆ ಬರ್ರ ಸಂಚಾರ ನಾಡು ಎರಡು ಈ ಬೇಲೆ ಮಲ್ಪವಲಿ ಅಂತ ಸೊ ಆ ಬೇಲೆ ಎಂಕಲ ಮಲ್ಪವಂದಿಲ್ಲ ಎಂಕಲ್ನ ಗಿರಿಗಿರಿ ಪಿಕ್ಚರ್ನ ಪ್ರತಿ ಊರಿಗೆಲ್ಲ ತುಳುನಾಡು ಗೆಂದಾದ ಮಲ್ಲ ಮಟ್ಟಡಿ ಯಶಸ್ಸು ಮಲ್ದಾರೆ ಸೊ ಎಂಕಲ್ ಎಲ್ಲೇ ಜವಾಬ್ದಾರಿ ಇತ್ತ ಮಾತ್ರ ಬಂಗಾಡು ಇಲ್ಲ ಎಂಕಲ ಸರಿ ದಾದಾ ಅವಲಿ ಅಂತ ಎಂಕಲ್ 100 ಕಿಟ್ ಶುರು ಮಾಡ್ತೀನಿ ಬಟ್ ದೇವರ ದಾಟಿ ತಂಜಿ 1,800 ಕಿಟ್ಟು ಮುಟ್ಟ ಕೊರಿಯ ಇಡೀ ಕರಾವಳಿ ಕರ್ನಾಟಕಡೆ ಸೊಂದು ದಾಲೇಜ್ ಇಂದು ಯಶ್ ಬಾಯಿ ಬಂದಿರು ಮೆಕ್ಕಲು ಬಂದಿರು ಇಂಚ ನಮ್ಮ ಡೇತ ಅಪ್ಪಳು ಕೊರ್ಕ ಸೊ ಕೊರ್ಪುನ ಮಲ್ಲ ವಿಷಯ ದಾಲೇಜು ದೇವರು ಕೊರ್ಪವನ ಅಂತ ಮಾತ್ರ ಎಡ್ಡೆ ಆಡು ಏರ್ಲ ಹೆಲ್ಪ್ ಮಲ್ಪನ ಪರಿಸ್ಥಿತಿ ಬರ್ಪುನ ಹೊಡ್ಚಿ ಮಾತ್ರ ಬೆಂದಿದ್ದು ಅಕ್ಲ ತಿನ್ಕಲ ಕಾಯನ ಬೇಗ ಥ್ಯಾಂಕ್ಸ್.